ಕರಾವಳಿ ಅಂದರೆ ಅದು ದೈವ ಆರಾಧನೆಯ ಬೀಡು. ಕರಾವಳಿಯ ಜನರು ದೇವರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ದೈವಗಳನ್ನು ನಂಬ್ತಾರೆ. ಅಂತಹ ಒಂದು ಪ್ರಕೃತಿಯ ಮಡಿಲಿನಲ್ಲಿ ನಡೆಯುವ ನೇಮ ಕಲೆಯ ಉತ್ಸವವು ತಿಂಗಳಲ್ಲಿ ನಡೆಯಿತು. ಅಪರೂಪದ ಶಿವರಾಯ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂತು. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಹೆಬ್ರಿ ತಾಲೂಕು ಸಮೀಪದ ತಿಂಗಳೆಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಮತ್ತು ದೈವಾರಾಧನೆ ನಡೆಯಿತು. ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ 64ನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜ ಬಹದ್ದೂರ್ ಹೇಮ್ ಸಾವಂತ್ ಭೋಸ್ಲೆ ಆಗಮಿಸಿದ್ರು. ತಿಂಗಳೇ ಈ ಉತ್ಸವವು ಧರ್ಮ, ಕಲೆ, ಸಾಹಿತ್ಯ ಉತ್ಸವವಾಗಿದ್ದು ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾದರು. ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು. ಶಿವರಾಯ ದೈವದ ನೇಮ ತುಂಬಾ ಅಪರೂಪವಾಗಿದ್ದು ಕೇವಲ ಹೆಚ್ಚಾಗಿ ಹೆಬ್ರಿ ಚಾರ ಭಾಗಗಳಲ್ಲಿ ಕೆಲವು ಕಡೆ ನಡೆಯುತ್ತದೆ. ಶಿವರಾಯ ದೈವದ ನೇಮೋತ್ಸವ ನೋಡಲು ಉಡುಪಿ ಮಾತ್ರವಲ್ಲ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದರು. ಒಂದು ಕಾಲದಲ್ಲಿ ತಿಂಗಳಿಯ ಅರಮನೆ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿದ್ದು ಋಷಿಶೃಂಗ ಮಹರ್ಷಿಗಳು ತಪಸ್ಸು ಮತ್ತು ಯಜ್ಞ ಯಾಗಾದಿಗಳನ್ನು ತಿಂಗಳೆಯಲ್ಲಿ ಮಾಡ್ತಾ ಇದ್ರು. ತಮ್ಮ ಮತ್ತು ಯಜ್ಞದ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನು ಅಭಿಮಂತ್ರಿಸಿದ ದೈವ ಶಿವರಾಯ ದೈವ ಋಷಿಶೃಂಗ ಮಹರ್ಷಿಗಳು ತಿಂಗಳೆಯ ಭಾಗದ ಜನರ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನು ತಿಂಗಳೆಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎನ್ನುವುದು ಪ್ರತೀತಿ. ತಿಂಗಳೆ ವಿಕ್ರಮಾರ್ಜುನ ಹೆಗಡೆ ದೈವಾರಾಧಕರು ತಿಂಗಳೆಯಲ್ಲಿ ಶಿವರಾಯ ದೈವವನ್ನು ಉಗ್ರರೂಪಿಯಾಗಿ ಆರಾಧನೆ ಮಾಡಿದರು. ದೈವದ ರೂಪದಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. ಶಿವರಾಯ ದೈವವು ಕೂಡ ತನ್ನನ್ನ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಕರಾವಳಿಯ ಜನರದ್ದಾಗಿದೆ. ತಿಂಗಳೆಯ ಶಿವರಾಯ ದೈವವು ಸುತ್ತಮುತ್ತಲಿನ 16 ಮಾಗಣಿಗೆ ಒಳಪಟ್ಟ ದೈವವಾಗಿದೆ. ಋಷ್ಯಶೃಂಗ ಕಿಗ್ಗು ತಿಂಗಳಿಗೂ ಭಾವನಾತ್ಮಕ ಸಮ್ಮತವಿದೆ. ಶಿವರಾಯ ಮತ್ತು ಬೇರ್ಮೇರ್ ದೈವರುಗಳ ಭೇಟಿಯು ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡರು. ನೇಮೋತ್ಸವ, ಸಾಹಿತ್ಯ ಸಂಭ್ರಮ ಮನೆ ನಡುವೆ ಯಕ್ಷಗರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಗಮನ ಸೆಳೆಯಿತು. ಕಡೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ವು. ಶಿವರಾಯ ಎನ್ನುವಂಥದ್ದು 16 ಮಾಗಣಿಗಳಿಗೆ ಒಂದು ಗ್ರಾಮ ದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ. ಇದಕ್ಕಿರುವಂಥ ಐತಿಹ್ಯ ಅಂತೇಳಿದರೆ ಋಷ್ಯಶೃಂಗ ಮುನಿಗಳು ಈ ಭಾಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಮತ್ತು ಜಪತಪಾದಿಗಳನ್ನು ಮಾಡ್ತಾ ಇರುವಾಗ ಅವರ ರಕ್ಷಣೆಗಾಗಿ ಅವರು ಅಭಿಮಂತ್ರಿಸಿದ ಈ ದೈವ ಎನ್ನುವಂಥದ್ದು ಐತಿಹ್ಯ ಇರುವಂಥದ್ದು. ದಾಖಲೆಗಳಿಲ್ಲ, ಬಾಯಿಂದ ಬಾಯಿಗೆ ಬಂದಿರುವಂಥ ಒಂದು ದಾಖಲೆ. ಹಾಗಾಗಿ ಋಷ್ಯಶೃಂಗಕ್ಕೂ ಕಿಗ್ಗಕ್ಕೂ ನಮಗೂ ಇಲ್ಲಿಗೂ ಒಂದು ಭಾವನಾತ್ಮಕ ಸಂಬಂಧವೂ ಇದೆ ಮತ್ತು ಅಲ್ಲಿಯ ದೇವಸ್ಥಾನದಲ್ಲಿ ನಮಗೆ ಗೌರವವೂ